ಮೈ ಫಸ್ಟ್ ಡೇ ಆಫ್ ಸ್ಕೂಲ್ ಎಂದು ಮಕ್ಕಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವ ಪುಟ್ಟ ದ್ವಾರ, ತಳಿರು ತೋರಣದ ಅಲಂಕಾರ, ತರಗತಿ ಕೊಠಡಿಗೆ ಎಂಟ್ರಿ ಕೊಡ್ತಾ ಇದ್ರೆ ಗೋಡೆ ತುಂಬೆಲ್ಲ ಬಣ್ಣ ಬಣ್ಣದ ಆಕರ್ಷಕ ಚಿತ್ತಾರ, ಮಕ್ಕಳಿಗೆ ಕುಳಿತುಕೊಳ್ಳಲು ನೀಟಾಗಿ ಸಾಲು ಸಾಲಾಗಿ ಜೋಡಿಸಿಟ್ಟ ಬಣ್ಣದ ಪುಟಾಣಿ ಬೆಂಚು. ಇಲ್ಲಿ ಬಣ್ಣದ ಚಿತ್ತಾರ ಕಣ್ಣಿಗೆ ಹಬ್ಬವಾದ್ರೆ ಅಕ್ಷರ ಮಾಲೆಗಳು ಕಲಿಕೆಯ ಹಬ್ಬವನ್ನ ನೀಡ್ತಾ ಇದೆ. ಇದು ಯಾವುದೋ ಖಾಸಗಿ ಶಾಲೆಯ ಚಿತ್ರಣವಲ್ಲ, ಇದು ಭಕ್ತಕೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಕೆಜಿ ಯುಕೆಜಿ ತರಗತಿಗಳ ಚಿತ್ರಣ. ಜೂನ್ 10ರಂದು ಭಕ್ತಕೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳ ಉದ್ಘಾಟನಾ ಸಮಾರಂಭ ನಡೆದಿದ್ದು, ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ಸೊರಕೆ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ತರಗತಿಗಳನ್ನು ಉದ್ಘಾಟಿಸಿದರು. ಬಳಿಕ ಪುಟಾಣಿ ಮಕ್ಕಳಿಗೆ ನ್ಯೂ ಡ್ರೀಮ್ ಕಿರೀಟವನ್ನ ತೊಡಿಸಿ ಸ್ವಾಗತಿಸಿ ಪುಸ್ತಕಗಳನ್ನು ನೀಡಿ ಮಕ್ಕಳಿಗೆ ಶುಭ ಹಾರೈಸಲಾಯಿತು. ಭಕ್ತಕೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಸಂಘ ಸಂಸ್ಥೆಗಳು ಸಹಕಾರವನ್ನ ನೀಡಿದ್ದು, ಸರ್ವೆ ಶ್ರೀ ಷಣ್ಮುಖ ಯುವಕ ಮಂಡಲದ ವತಿಯಿಂದ 67,000 ರು ವೆಚ್ಚದಲ್ಲಿ ತರಗತಿಗೆ ಪೈಂಟಿಂಗ್ ಹಾಗೂ ತರಗತಿಯ ಗೋಡೆಯಲ್ಲಿ ಆರ್ಟ್ ವರ್ಕ್ ಅನ್ನು ಮೂಡಿಸಲಾಗಿದೆ. ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ 79,000 ರು ವೆಚ್ಚದಲ್ಲಿ ಪೀಠೋಪಕರಣಗಳನ್ನು ಒದಗಿಸಲಾಗಿದೆ. ಪುತ್ತೂರು ರೋಟರಿ ಕ್ಲಬ್ ವತಿಯಿಂದ 44,000 ರು ವೆಚ್ಚದಲ್ಲಿ ವಾಟರ್ ಪ್ಯೂರಿಫೈಯರ್ ನೀಡಲಾಗಿದ್ದು, ಸರ್ವೆ ಗೌರಿ ಮಹಿಳಾ ಮಂಡಳದ ವತಿಯಿಂದ 20,000 ರು ವೆಚ್ಚದಲ್ಲಿ ಕಬ್ಬಿಣದ ರೈಲಿಂಗ್ಸ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಕೊಡುಗೆ ನೀಡಿದ್ದಕ್ಕಾಗಿ ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಸೊರಕೆ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ ಸರ್ವೆ ಶ್ರೀ ಷಣ್ಮುಖ ಯುವಕ ಮಂಡಲದ ಅಧ್ಯಕ್ಷರಾದ ಗೌತಮ್ ರಾಜ್ ಕರಂಬಾರು ಹಾಗೂ ಪ್ರಧಾನ ಕಾರ್ಯದರ್ಶಿ ಗೌತಮ್ ಪಟ್ಟೆಮಜಲು ಇವರನ್ನ ಪುತ್ತೂರು ರೋಟರಿ ಕ್ಲಬ್ ಪರವಾಗಿ ಅಧ್ಯಕ್ಷ ಡಾಕ್ಟರ್ ಪ್ರಕಾಶ್, ಗೌರಿ ಮಹಿಳಾ ಮಂಡಲದ ಪರವಾಗಿ ಅಧ್ಯಕ್ಷೆ ಕುಶಾಲಾ ನಾಗೇಶ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ವಿದ್ಯಾಸಂಸ್ಥೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಕ್ತಕೋಡಿ ಇಲ್ಲಿಯ ಎಲ್ಕೆಜಿ ಯುಕೆಜಿ ತರಗತಿಗಳ ಈ ಒಂದು ಪ್ರಾರಂಭೋತ್ಸವದ ಅಂಗವಾಗಿ ನಡೀತಾ ಇರುವಂಥ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಬಂಧುಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಅಧ್ಯಾಪಕ ವೃಂದದವರೇ, ಹೆಚ್ಚಿನ ಅಂಶ ಇವತ್ತು ಇಂಗ್ಲೀಷ್ ಕನ್ನಡ ಅನ್ನೋ ಕೂಗು ಕೇಳ್ತಾ ಇದೆ. ಆದರೆ ಇಂಗ್ಲೀಷಿನ ಅವಶ್ಯಕತೆ ಏನಿದೆ ಅನ್ನೋದನ್ನು ನಾವು ಮೊದಲು ಮನವರಿಕೆ ಮಾಡ್ಕೊಳ್ಬೇಕಾದ್ದು ಭಾಳ ಅಗತ್ಯ. ಈ ಕಾರ್ಯಕ್ರಮದಲ್ಲಿ ನೋಡಿದರೆ ಸುನೀತಾ ಮೇಡಮ್ ಅವರ ಈ ಒಂದು ಸಭಾ ನಿರ್ವಹಣೆಯಲ್ಲಿ ಅವರ ಇಂಗ್ಲೀಷ್ ಕೇಳಿ ಹೆಚ್ಚಿನ ಅಂಶ ಹಿಂದೆ ಸ್ವಲ್ಪ ಹೆಂಗಸರು ಜಾಸ್ತಿ ಕೂತ್ಕೊಂಡಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಎದುರು ಚೇರ್ಗಳು ಬಾಕಿ ಇದ್ದಾವೆ. ಆ ಹಿಂಜರಿಕೆ ಇದರಿಂದ ಹೊರಗೆ ಬರಬೇಕಾದ್ರೆ ಹೆಚ್ಚಿನ ಅಂಶ ಇಂಗ್ಲೀಷಿನ ಅವಶ್ಯಕತೆ ಇದೆ. ಮೊನ್ನೆ ತಾನೇ ನಮ್ಮ ಪಾಂಡಿಚೇರಿ ಆ ಪ್ರದೇಶಕ್ಕೆ ಹೋಗುವಂಥ ಒಂದು ಸಂದರ್ಭ ಒದಗಿ ಬಂದಿತ್ತು. ನೋಡುವಾಗ ಅಲ್ಲಿ ತಮಿಳು, ನಮಗೆ ಸುಟ್ಟು ತಿನ್ನಲಿಕ್ಕೆ ತಮಿಳು ಶಬ್ದಗಳು ಗೊತ್ತಿಲ್ಲ. ಆದರೆ ಅಲ್ಲಿ ರಿಕ್ಷಾದವರಿರ್ಬೋದು ಅಥವಾ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಯಾರಲ್ಲಿ ಮಾತಾಡಬೇಕಾದ್ರೂ ನಾವು ಇಂಗ್ಲೀಷ್ ಉಪಯೋಗ ಮಾಡಬೇಕಾದಂಥ ಸಂದರ್ಭ ಇದು. ಈಗ ಡಾಕ್ಟ್ರು ಮಸ್ಕತ್ತಲ್ಲಿ ಎಲ್ಲ ಇದು ಅನುಭವ ಪಡೆದವರು, ನಾವು ಹೇಳುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಇದರ ಅವಶ್ಯಕತೆ ಇವತ್ತು ಕಾಣ್ತಾ ಇದೆ. ಅದಕ್ಕೋಸ್ಕರ
ಮುಂದಿನ ಜನಾಂಗಕ್ಕೆ ನಾವು ಇಂಗ್ಲೀಷನ್ನು ಕಲಿಸಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದರೆ ನಾವು ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗಬೇಕಾದ್ರೆ, ನಮ್ಮ ಮಕ್ಕಳು ಈ ಪ್ರಪಂಚದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕಾದ್ರೆ ಹೆಚ್ಚಿನ ಅಂಶ ಇವತ್ತು ಇಂಗ್ಲೀಷಿನ ಅವಶ್ಯಕತೆ ಇದೆ. ಅದೇ ಇವತ್ತು ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಹೆಚ್ಚಿನ ಅಂಶ ಬದಲಾವಣೆಗಳು ಬಹಳ ಪ್ರಾಮುಖ್ಯವಾದಂಥ ವಿಚಾರಗಳು. ಈ ಸಮಯ ನಾವು ಮುಂದಕ್ಕೆ ಹೋದ ಹಾಗೆ ನಮ್ಮ ಸಮಾಜದಲ್ಲಿ ಬದಲಾವಣೆಗಳ ಅವಶ್ಯಕತೆಯನ್ನು ನಾವು ಮಾಡಬೇಕಾದಂಥ ವ್ಯವಸ್ಥೆ. ಇವತ್ತು ಒಂದು ಸರ್ಕಾರಿ ಶಾಲೆ ಅಂದರೆ ಅದಕ್ಕೆ ಹಲವಾರು ಅನುದಾನಗಳ ಮುಖಾಂತರ ಇವತ್ತು ನಮಗೆ ಸಹಕಾರ ಸಿಗ್ತದೆ. ಆದರೆ ಕೆಲವರು ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡುವಾಗ ನಮ್ಮಲ್ಲಿರುವಂಥ ಸಂಘ ಸಂಸ್ಥೆಗಳು, ಅದೇ ಊರಿನ ಗಣ್ಯರು, ಇವರೆಲ್ಲ ಸೇರಿ ಹೆಚ್ಚಿನ ಅಂಶ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾರೆ. ಆಗ ನಾವು ಅಭಿವೃದ್ಧಿ ಪಥದಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ಆಗ್ತದೆ. ಅದು ಸಹ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಪರಿಸರದಲ್ಲಿ ಪ್ರಾರಂಭವಾದಂಥ ಸರ್ಕಾರಿ ಶಾಲೆಯ ಇಲ್ಲಿ ಕಲಿತಂಥ ಇವತ್ತೊಬ್ಬ ಗಣ್ಯ ವ್ಯಕ್ತಿ ನಮ್ಮ ಡಾಕ್ಟರ್ ಸೀತಾರಾಮ್ ಕಲ್ಲಮ್ಮ ಇವರು ಇವತ್ತು ಇದರ ಗೌರವಾಧ್ಯಕ್ಷ ಆಗಿದ್ದಾರೆ. ನಮ್ಮ ಊರಿನಲ್ಲಿ ಮುಂದಿನ ಹಂತದಲ್ಲಿ ಉತ್ತಮ ಒಂದು ವ್ಯವಸ್ಥೆ ರೂಪಿತ ಆಗಬೇಕಂತ ಹೇಳಿ ಈ ಒಂದು ವ್ಯವಸ್ಥೆಗೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾರೆ. ಅದಕ್ಕೆ ನಮ್ಮ ಯುವಕ ಮಂಡಲದವರು ಕೈ ಜೋಡಿಸಿದ್ದಾರೆ, ಊರಿನ ಗಣ್ಯರು ಜೋಡಿಸಿದ್ದಾರೆ. ಅದರ ಒಟ್ಟಿಗೆ ಹೆಚ್ಚಿನ ಅಂಶ ಹೂವಿನೊಟ್ಟಿಗೆ ಹೂವಿನ ಮಾಲೆಗೆ ಜೋಡಿಸುವಂಥ ಹಗ್ಗವಾಗಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಹ ಅದನ್ನು ಗಟ್ಟಿಗೊಳಿಸಿಕೆ ಬೇಕಾದಂಥ ಅನುದಾನವನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. ವಸಂತಣ್ಣ ಮೀಟಿಂಗಲ್ಲಿ ಹೇಳಿದ್ರು, ನೋಡಿ ಇಂಥ ಒಂದು ವ್ಯವಸ್ಥೆ ಇದು ಸಮಾಜದಲ್ಲಿ ಬಹಳ ಅಗತ್ಯ ಅಂತ. ಹೌದು, ಆದರೆ ನಮಗೆ ಕೆಲವು ವಿಷಯದಲ್ಲಿ ಆ ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಅಲ್ಲಿ ಕೆಲವು ನಿಯಮಗಳು ತೊಂದರೆ ಬರ್ತಾ ಇದ್ವು. ಆದರೂ ಏರಲ್ಲಿ ಕೇಳಿ ನೋಡಿ ನಮ್ಮ ಊರಲ್ಲಿ ಆಗುವಂಥ ಇಂಥ ಕಾರ್ಯಕ್ರಮ. ಹಾಗಾದರೆ ಉಳಿದ ಶಾಲೆಗಳು ಕೇಳಿದರೆ ಆಗ ನೆಕ್ಸ್ಟ್ ಇಯರಿಗೂ ನಮ್ಮ ಸಂಸ್ಥೆ ಇರ್ತದೆ. ಆ ಸಂದರ್ಭದಲ್ಲಿ ಅದನ್ನು ನಾವು ನೋಡ್ಕೊಳ್ತೇವೆ. ಈಗ ಪ್ರಾರಂಭ ಆಗುವಂಥ ಒಂದು ಈ ವ್ಯವಸ್ಥೆಗೆ ಪೂರಕವಾಗಿ ನಾವು ಕೆಲಸ ಮಾಡಿಕೊಂಡು ಹೋಗಬೇಕು. ಅದಕ್ಕೋಸ್ಕರ ಆರ್ಥಿಕ ಸಹಕಾರವನ್ನು ಕೊಡುವ ಅನ್ನೋ ದೃಷ್ಟಿಯಲ್ಲಿ ಏರಲ್ಲಿ ಮಾತಾಡಿ ಯಾವುದಕ್ಕೆಲ್ಲ ಕೊಡ್ಬೋದು ಅಂತ ಹೇಳಿ ಇವತ್ತು ಹೆಚ್ಚಿನ ಅಂಶ 79,000 ಒಂದು ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದೇನು ನಮ್ಮ ಹಣ ಅಲ್ಲ, ತಾವೇ ಆ ಸಂಸ್ಥೆಯಲ್ಲಿ ಲಾಭ ಭರಿಸುವ ರೀತಿಯಲ್ಲಿ ಮಾಡಿದಂಥ ವ್ಯವಸ್ಥೆಯಿಂದ ಆದಂಥ ಆರ್ಥಿಕ ನೆರವನ್ನು ಇವತ್ತು ನಮ್ಮ ಊರಿನ ಈ ಒಂದು ಶಾಲೆಗೆ ನಾವು ಕೊಡ್ತಾ ಇದ್ದೇವೆ. ಹೆಚ್ಚಿನ ಅಂಶ ಇಂಥ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಹೆಚ್ಚಿನ ಅಂಶ ದೇವರು ಕರುಣಿಸ್ತಾ ಹೋಗಲಿ. ಈ ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಾನು ಪ್ರಥಮತಃ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಶಾಲೆಯ ಅಧ್ಯಾಪಕ ವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಮುಂದೆ ಸೇರಿರುವಂಥ ಎಲ್ಲ ನಮ್ಮ ಈ ಶಾಲೆಯ ಮಕ್ಕಳ ಹೆತ್ತವರು ಮತ್ತು ಪೋಷಕರು ಹಾಗೂ ಊರಿನ ಮಹನೀಯರು, ಇದು ಅಲ್ಲದೆ ಈಗಾಗಲೇ ನಮ್ಮ ಸಭೆಯನ್ನು ಸೇರಿಕೊಂಡಂಥ 2 ಗಣ್ಯರು, ಅವರು ನಮ್ಮ ರೋಟರಿಯ ಮುಂದಿನ ಸಾಲಿನ ಅಧ್ಯಕ್ಷರಾಗುವಂಥ ಪ್ರೊಫೆಸರ್ ದತ್ತಾತ್ರೇಯ ಅವರನ್ನು ಹಾಗೂ ಲೋಬೆಲ್ ಮೇವಡ ಮುಂದಿನ ಸೆಕ್ರೆಟರಿ ಆಫ್ ರೋಟರಿ ಕ್ಲಬ್ ಪುತ್ತೂರು ಇವರನ್ನು ನಾನು ಅವರಿಗೆ ವಂದಿಸಿ ನಾನು ಈ ಒಂದು ಹೊಸ UKG LKGಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಶಾಲೆಗೆ ಈ UKG ಮತ್ತು LKGಯನ್ನು ಆರಂಭಿಸಲು ಸರ್ಕಾರದವರು ಕೊಟ್ಟ ಪರ್ಮಿಷನ್ನಿಂದಾಗಿ ಗ್ರಾಮೀಣ ಪ್ರದೇಶ ಈ ಕುಗ್ರಾಮದಲ್ಲಿ ಕೂಡ ಇಂಗ್ಲೀಷನ್ನು ಮಕ್ಕಳು ಮಾತಾಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ನಮ್ಮ ಘನ ಸರ್ಕಾರಕ್ಕೆ ವಂದನೆಗಳನ್ನು ನಾವು ಸಲ್ಲಿಸಲೇಬೇಕು. ಹಾಗೆಯೇ ಈ ಶಾಲೆಯ ಈ 2 ಕ್ಲಾಸುಗಳು UKG LKG ಇದು ಆಗಬೇಕೆಂದು ಇದ್ದರೆ ಇದಕ್ಕೆ ಎಲ್ಲರ ಸಹಕಾರ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಧ್ಯಾಪಕ ವೃಂದದವರು, ಅನಂತ ಸರ್, ಸುನೀತಾ ಮೇಡಮ್ ಹಾಗೂ ಸೇಸಮ್ಮ ಮುಖ್ಯೋಪಾಧ್ಯಾಯಿನಿ ಹಾಗೂ ಬಾಕಿ ಎಲ್ಲ ಅಧ್ಯಾಪಕ ವೃಂದದವರು ಅತ್ಯಂತ ಕಳಕಳಿಯಿಂದ ಅತ್ಯಂತ ಪ್ರೋತ್ಸಾಹದಾಯಕವಾಗಿ ನಮ್ಮ ಈ ಶಾಲೆಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಇದಕ್ಕೆ ಬೇಕಾದಂಥ ಈ ಡೆಕೋರೇಷನ್ ಮತ್ತು ಎಲ್ಲ ಕಾರ್ಯಗಳನ್ನು ಅವರು ನಿನ್ನೆಯೂ ಕೂಡ ನಾವು ಬಂದು ನೋಡಿದ್ದೇವೆ. ಇಲ್ಲಿ ಅವರೆಲ್ಲರ ಸಹಕಾರ ಅತ್ಯಂತ ಅಭಿನಂದನಾರ್ಹ. ಹಾಗೆಯೇ ನಮ್ಮ ಈ ಊರಿನ ಎಲ್ಲ ಜನರು
ಅದರಲ್ಲಿ ವಿಶೇಷವಾಗಿ ನಮ್ಮ ಷಣ್ಮುಖ ಯುವಕ ಮಂಡಲ, ಗೌರಿ ಮಹಿಳಾ ಮಂಡಲ, ಕೃಷಿ ಪತ್ತಿನ ಸಂಘ ಹಾಗೂ ಪುತ್ತೂರು ರೋಟರಿ ಕ್ಲಬ್ ಇವರೆಲ್ಲರೂ ಸೇರಿ ಈ ನಮ್ಮ ಈ ಒಂದು ಅಪ್ಪರ್ ಕೆ ಜಿ ಮತ್ತು LKG ಇದರ ಆರಂಭೋತ್ಸವದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಹಕಾರವನ್ನು ನೀಡಿದವರು ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ಹಾಗೆ ಈ ಕ್ಲಾಸು ತನ್ನ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡಿದಂಥ ಹೆತ್ತವರು ಈ ಕ್ಲಾಸುಗಳಿಂದ ಅಪ್ಪರ್ ಕೆ ಜಿ ಮತ್ತು LKG, KG ಅಂದರೆ ಕಿಂಡರ್ ಗಾರ್ಟನ್ ಅಂದರೆ ಗಾರ್ಡನ್ ಅಂತೇಳಿ ಹೇಳುವಂಥ ಅದು ಫ್ರೆಂಚ್ ಭಾಷೆಯಿಂದ ಬಂದಂತಹದ್ದು. ಆದ್ದರಿಂದ ಈ ಶಾಲೆಯಲ್ಲಿ ಈ ಉತ್ತಮವಾದಂಥ 2 ರೂಮ್ಗಳನ್ನು, 2 ಕೊಠಡಿಗಳನ್ನು ಸಜ್ಜುಗೊಳಿಸಲಾಗಿದೆ. ಈ ರೂಮಿನ ಒಳಗಿನ ಭಾಗವನ್ನು ನೀವು ನೋಡಿದರೆ ಅಲ್ಲಿ ಇಡೀ ಜಗತ್ತನ್ನೇ ಅಲ್ಲಿ ಸೃಷ್ಟಿ ಮಾಡಿದ ಹಾಗೆ ಇದೆ. ಇಲ್ಲಿ ಇಲ್ಲದ್ದಿಲ್ಲ, ಪಂಚಭೂತಗಳನ್ನು ಅಲ್ಲಿ ಅತ್ಯಂತ ಅಂದವಾಗಿ ಅಲ್ಲಿ ರೂಪಿಸಲಾಗಿದೆ. ಇಲ್ಲಿ ಅದಕ್ಕೆ ಬೇಕಾದಂಥ ಬಣ್ಣ, ಅದರ ರೂಫಿಗೆ ಬೇಕಾದಂಥ ಕಲರು, ಅಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಗೋಡೆಗಳಲ್ಲಿ ಮರಗಳು, ಗಿಡಗಳು, ಪ್ರಾಣಿಗಳು, ಬೇರೆ ಬೇರೆ ವಾರಗಳ ಹೆಸರು, ನಮ್ಮ ತಿಂಗಳುಗಳ ಹೆಸರು ಪ್ರತಿಯೊಂದನ್ನು ಅಲ್ಲಿ ನಮೂದಿಸಲಾಗಿದೆ. ಇದು ನೋಡಿದಾಗ ಅಲ್ಲಿ ಬೇರೆ ಯಾವುದೇ ಪುಸ್ತಕ ಅಥವಾ ಯಾವುದೇ ಸ್ಲೇಟು ಪುಸ್ತಕ ಯಾವುದು ಕೂಡ ಇಲ್ಲಿ ಅಗತ್ಯವಿಲ್ಲ. ಅಲ್ಲಿಯ ಟೀಚರ್ನವರು ಈಗ ಬಂದವರು ರೇಖಾ ಮೇಡಮ್ ಅವರು ಅತ್ಯಂತ ಪ್ರತಿಭಾಶಾಲಿ ಅವರು ಅಧ್ಯಾಪಕಿ. ಅವರು ಅತ್ಯಂತ ಟ್ರೈನಿಂಗನ್ನು ಕೂಡ ಪಡೆದಿದ್ದಾರೆ. ಇದು ಅಲ್ಲದೆ ಅವರಿಗೆ ನರ್ಸಿಂಗ್ನಲ್ಲಿ ಕೂಡ ಟ್ರೈನಿಂಗ್ ಆಗಿದೆ. ಆದ ಕಾರಣ ಮಕ್ಕಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವರು ನೋಡಿಕೊಳ್ತಾರೆ. ಹೆತ್ತವರಿಗೆ ನಿಮ್ಮ ಮಕ್ಕಳನ್ನು ಇಲ್ಲಿ ಸುರಕ್ಷಿತವಾಗಿ ಇಲ್ಲಿ ಬಿಡುವುದರಲ್ಲಿ ಯಾವುದೇ ಸಂದೇಹ ಬೇಡ, ಎಲ್ಲ ಮಕ್ಕಳನ್ನು ಅವರು ಚೆನ್ನಾಗಿ ನೋಡ್ತಾರೆ. ಹಾಗೆಯೇ ಈ ಶಾಲೆಯ ಅಧ್ಯಾಪಕ ವೃಂದ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಒಂದು ಮುತುವರ್ಜಿಯಿಂದ ಅವರು ಭಾಗವಹಿಸಿರುವುದರಿಂದ ಈ ಕಾರ್ಯಗಳೆಲ್ಲ ಇಷ್ಟು ಸಾಂಗವಾಗಿ ನೆರವೇರಲಿಕ್ಕೆ ಸಾಧ್ಯವಾಯಿತು. ನಾವೆಲ್ಲ ಅಂದುಕೊಂಡಂತೆ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾವುದೇ ಕಾರ್ಯಗಳು ಕೂಡ ಪ್ರತಿಯೊಬ್ಬರು ಸಹಕಾರವನ್ನು ನೀಡಿ ನಮ್ಮೂರಿಗೆ, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ನ ಭಾಷೆಯ ಗಂಧ ಅವರು ಅದನ್ನು ಪಡಿಬೇಕು. ಅದರಿಂದ ನಮ್ಮ ಈ ಮುಂದಿನ ಸಮಾಜಕ್ಕೆ ಅದು ಉಪಕಾರಿಯಾಗಬೇಕು. ಮುಂದೆ ಅವರಿಗೆ ಕೆಲಸ ಸಿಗುವಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಇಂಗ್ಲೀಷ್ ಇಲ್ಲದಿದ್ದರೆ ನಮಗೆ ಖಂಡಿತ ಸಾಧ್ಯವಿಲ್ಲ. ಇಂಗ್ಲೀಷ್ ಮತ್ತು ನಮ್ಮ ಕನ್ನಡಮ್ಮನ ಜೊತೆಯಲ್ಲಿ ನಾವು ಇಂಗ್ಲೀಷನ್ನು ಕೂಡ ನಾವು ಕಲಿತಾ ಹೋಗಬೇಕು. ಇದು ಕಾಲಕ್ಕೆ ತಕ್ಕಂತೆ ಈಗ ನಮ್ಮ ಸುರೇಶ್ ಕುಮಾರ್ ಸೊರಕೆಯವರು ಹೇಳಿದಂತೆ ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಎಲ್ಲರಿಗೂ ಶುಭವಾಗಲಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪರಮಾತ್ಮನ ಆಶೀರ್ವಾದ ಸರ್ವರಿಗೂ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ನಮ್ಮ ಸರ್ವ ಷಣ್ಮುಖ ಯುವಕ ಮಂಡಲ ಸಾಕಷ್ಟು ಭಾಳ ಹಿಂದಿನಿಂದಲೂ ಕೂಡ ಸುಬ್ರಹ್ಮಣ್ಯ ಕರಂಬರ್ ಅವರು ಆಗಿದ್ದಂಥ ಸಂದರ್ಭದಿಂದಲೂ ಕೂಡ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾದಂಥ ಸಹಕಾರವನ್ನು ಕೊಡ್ತಾ ಇದ್ದಂಥ ಒಂದು ಸಂಸ್ಥೆ. ಇವತ್ತು ನನಗೆ ಒಬ್ಬ ಮಾಜಿ ಅಧ್ಯಕ್ಷನಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಯುವಕ ಮಂಡಲದ ಅಧ್ಯಕ್ಷನಾಗಿ ಕೂಡ ನಾವು ಎಲ್ಲರೂ ಸೇರಿಕೊಂಡು ಮಾಡಿದ್ವಿ. ರಾಜ್ಯ ಪ್ರಶಸ್ತಿಗಳು ಬಂದಿದೆ, ಕೇಂದ್ರ ಸರ್ಕಾರದ ಪ್ರಶಸ್ತಿಗಳು ಬಂದಿದೆ, ಎಲ್ಲ ಬಂದಿದೆ. ಆದರೆ ಅತ್ಯಂತ ಆತ್ಮತೃಪ್ತಿ ನೀಡಿರ್ತಕ್ಕಂಥ ಯಾವುದಾದ್ರೂ ಒಂದು ಚಟುವಟಿಕೆ ಅಂತಿದ್ದರೆ ಅದು ಇವತ್ತು ನಮ್ಮ ಈಗಿನ ಅಧ್ಯಕ್ಷರಾದಂಥ ಗೌತಮ್ ರಾಜ್ ಕರಂಬಾರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಯುವಕ ಮಂಡಲದ ಸದಸ್ಯರು ಸೇರಿಕೊಂಡು ಇವತ್ತು ಮಾಡಿದಂಥ LKG UKG ಬೇಕಾದಂಥ ಮೂಲಸೌಕರ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹು ನಿರೀಕ್ಷಿತ ಒಂದು LKG UKG ಕ್ಲಾಸನ್ನು ಈ ಶಾಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಮೊದಲೇ ಇತ್ತು. ವಿಜಯಲಕ್ಷ್ಮಿ ಟೀಚರ್ ಇರುವಾಗ ನಾನು SDMC ಅಧ್ಯಕ್ಷನಾಗಿದ್ದೆ ಇಲ್ಲಿ. ಆ ಸಂದರ್ಭದಲ್ಲಿ ತುಂಬ ಕಷ್ಟ. ಏನಾದರೂ ಸಣ್ಣ ಹಳೆ ರಿಪೇರಿಗಳೆಲ್ಲ ಇದ್ದರೆ ನಾನು ಮತ್ತು ವಿಜಯಲಕ್ಷ್ಮಿ ಟೀಚರ್ ಕೈಯಿಂದ ಹಣ ಹಾಕಿ ಮಾಡುವಂಥದ್ದು.
ಕ್ರಮೇಣ ಅದು SMC ಬೇರೆ ಬೇರೆ ಇದು ಮಕ್ಕಳ ಪೋಷಕರೇ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಎಲ್ಲ ಇದು ಬದಲಾಯಿತು. ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮುಂಡೂರು ಗ್ರಾಮ ಪಂಚಾಯತ್ ಮತ್ತು ಸಹಕಾರಿ ಸಂಘ ಸ್ಪಂದಿಸಿದೆ. ಈ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಾಧಾರಣ 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಂಗಮಂದಿರ, ಸ್ಟೇಜ್ ಅದೆಲ್ಲ ಕಾರ್ಯಕ್ರಮಗಳಾಗಿವೆ. ಇದಕ್ಕೆಲ್ಲ ಈ ಊರಿನ ದಾನಿಗಳು ಸಹಕರಿಸಿದ. ಮುಖ್ಯವಾಗಿ ನಮ್ಮ ಸೀತಾರಾಮ್ ಭಟ್ರು, ಪ್ರಸನ್ನರು, ಅದೇ ರೀತಿ ನಮ್ಮ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯ ಇರುವಂಥ ಎಚ್ ಶ್ರೀನಿವಾಸರವರು ಎಲ್ಲ ಸಹಕಾರ ಮಾಡಿದೆ. ಒಂದು 13 ಲಕ್ಷ 6 ತಿಂಗಳಲ್ಲಿ ಒಂದು ಆ ಸಂದರ್ಭದಲ್ಲಿ ಒಂದು ಕಲೆಕ್ಷನ್ ಆಗುವುದು ಅಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ. ಊರಿನ ಎಲ್ಲ ದಾನಿಗಳು ಎಲ್ಲ ಟೀಚರ್ಸ್ ಕೂಡ ಸಹಕಾರ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇನ್ನಷ್ಟು ಮುಂದಿನ ದಿನಗಳಲ್ಲಿ, ಮುಂದಿನ ಆರ್ಥಿಕ ವರ್ಷದಲ್ಲಿ ಏನಾದರೂ ಒಂದು ಮೂಲಭೂತ ಸೌಕರ್ಯದ ಬಗ್ಗೆ ಏನಾದರೂ ಇದ್ದರೆ ಪ್ರಸ್ತಾವನೆಯನ್ನು ಕೊಡಿ, ನಾವು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು LKG UKG ಶಾಲೆ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅನ್ನುವ ಹಾರೈಕೆಯೊಂದಿಗೆ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ST ವಸಂತ ಅವರು ಹೇಳಿದ ಮಾತು ಸತ್ಯ. ಈ ಶಾಲೆ ಒಂದು ರೂಪ ಕೊಟ್ಟಿದ್ದೇ ಅವರ ಅವಧಿಯಲ್ಲಿ. ನಮ್ಮ ರಾಜೇಶ್ ST ಅಧ್ಯಕ್ಷ ಆಗಿರಬೇಕಾದ್ರೆ ತುಂಬ ಕೆಲಸಗಳು ಆಯಿತು. ಶಿಕ್ಷಕರು ಹಗಲು ಮಾಡಿ ಕೆಲಸ ಮಾಡಿ ಹೋಗ್ತಾಯಿದ್ರು, ರಾತ್ರಿ ಊರಿನವ್ರು ಬಂದು ಕೆಲಸ ಮಾಡ್ತಾಯಿದ್ರು. ಅದ್ರಲ್ಲಿ ನಾನು ಒಬ್ಬ ಪಾಲ್ಗೊಂಡಿದ್ದೆ. ಅದರಲ್ಲಿ ಪಂಚಾಯತಿಯವರು ಸಹ ಇದ್ದರು, ಅಧ್ಯಕ್ಷರಿದ್ದರು, ಮತ್ತು ಕಮಲೇಶ್ ಅವರು ಭಾಳ ಮುತುವರ್ಜಿ ವಹಿಸ್ಕೊಂಡು ಭಾಳ ಚಟಪಟಿ ಆಯಿತು. ಅದನ್ನು ಜಗತ್ತಿಗೆ ರಾಜ್ಯಕ್ಕೆ ಮೂಡಿಸಿದವರೇ ಯೂಸುಫ್ ರಂಜಲಾಡಿಯವರು. ಆ ಯೂಸುಫ್ ರಂಜಲಾಡಿಯವರು ನಾನು ನೆನಪು ಮಾಡ್ಕೊಳ್ತಾನೆ. ಅವರು ಇಲ್ಲದ ಅವ್ರ ಮಾಹಿತಿ ಬರದೇ ಇದ್ದಿದ್ರೆ, ಆ ಪತ್ರಿಕೆಯಲ್ಲಿ ಬರದೇ ಇದ್ದಿದ್ರೆ ಈ ಬಡಕೋಡಿ ಅಂತ ಊರೇ ಗೊತ್ತಾಗ್ತಿದ್ದಿಲ್ಲ. ಇಷ್ಟು ಸಮಸ್ಯೆ ಉಂಟಲ್ಲ ಅಂತೇಳಿ ಭಾಳ ಶೀಘ್ರಗತಿಯಲ್ಲಿ ಆಯಿತು. ಈ ಸಂದರ್ಭದಲ್ಲಿ ಅವರು ನಾನು ವಿಶೇಷವಾಗಿ ನೆನಪು ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಕೆಲಸ ಭಾಳ ಈ ಗ್ರಾಮಕ್ಕೆ ತುಂಬ ಉಂಟು. ನಮ್ಮ ಶಾಲೆಯಲ್ಲಿ ಈಗಾಗಲೇ LKG UKG ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಕನ್ನಡ ಮಾಧ್ಯಮಗಳು ಕಡಿಮೆ ಆಗ್ತದೆ, ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿ ಹೋಗ್ತದೆ. ಸರ್ಕಾರವೇ ಮಾಡಿದ್ದು, ನಾವು ಮಾಡಿದ್ದಲ್ಲ. 5ನೇ ಕ್ಲಾಸ್ ನಂತರ 6ಕ್ಕೆ ಬರ್ತದೆ, 7ಕ್ಕೆ ಬರ್ತದೆ, 8ಕ್ಕೆ ಬರ್ತದೆ. ಕನ್ನಡ ಒಂದು ಭಾಷೆಯಾಗಿ ಉಳಿತದೆ ಎಂಬುದಾಗಿ ನಮಗುಂಟು. ಯಾಕಂತೇಳಿದ್ರೆ ಭಾಷೆಗಳು ಬಹಳ ಮುಖ್ಯ. ಮಕ್ಕಳು ಈಗ ಬುದ್ಧಿವಂತರಾಗ್ತಾ ಇದ್ದಾರೆ, ಶೈಕ್ಷಣಿಕದಲ್ಲಿ ಬದಲಾವಣೆ ಆಗಿದೆ. ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳ ಸಂಖ್ಯೆ ಭಾರಿ ಕಡಿಮೆ ಇತ್ತು, ಲಿಟ್ರಸಿ ಭಾರಿ ಕಡಿಮೆ ಇತ್ತು. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100% ಲಿಟ್ರಸಿ ಇದೆ. ನಮ್ಮ ಬಯಲು ಸೀಮೆಯಲ್ಲಿ 50% 60% ಇದೆ. ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಕೇರಳ ಬಿಟ್ಟರೆ ನಮ್ಮದೇ ಕರ್ನಾಟಕವೇ ಅಕ್ಷರ ಜ್ಞಾನದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಂದಿದೆ. ಕೆಲ ಕಾರಣ ನಮ್ಮ ಸರ್ಕಾರದ ನಿಯಮಗಳು, ಸರ್ಕಾರದ ಕೊಡುಗೆಗಳು, ಬಿಸಿ ಊಟಗಳು, ಅಕ್ಷರ ದಾಸೋಹಗಳು ಎಲ್ಲ ನಮ್ಮ ಮಕ್ಕಳಿಗೆ ಸೌಭಾಗ್ಯ ಎಲ್ಲವನ್ನು ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ. ನಮ್ಮ ಪೋಷಕರಿಗೆ ನಿಮ್ಮ ಮಕ್ಕಳನ್ನು ನೀವು ಎಷ್ಟು ಜವಾಬ್ದಾರಿ ಇರ್ತೀರಿ. ದಿನಕ್ಕೆ 24 ಗಂಟೆಯಲ್ಲಿ 8 ಗಂಟೆ ಮೇಡಮ್ ಅಂತ ಇರ್ತಾರೆ, 16 ಗಂಟೆ ನಿಮ್ಮಲ್ಲಿ ನೀವು ಸಹ ಅವರೊಟ್ಟಿಗೆ ಇರಬೇಕು. ನಿಮ್ಮ ಮಗು ಸಮರ್ಪಕವಾಗಿ ಕಲಿತು ಮುಂದೆ ಹೋದರೆ ದೇಶ ವಿದೇಶಗಳನ್ನು ಸಂಚರಿಸಲಿಕ್ಕೆ ಇಂಗ್ಲೀಷ್ ಭಾಷೆ ಮುಖ್ಯ, ಇಂಗ್ಲೀಷ್ ಮಾಧ್ಯಮವೂ ಮುಖ್ಯ, ಭಾಷೆಯೂ ಮುಖ್ಯ. ಅದರಿಂದ ನೀವು ತುಂಬ ಶಿಕ್ಷಕರ ಸಹಕಾರ ಕೊಡಬೇಕಾದಿತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಕ್ತಕೋಡಿ LKG UKG ತರಗತಿಗಳ ಉದ್ಘಾಟನಾ ಸಮಾರಂಭ. ಈ ಒಂದು ಸಮಾರಂಭ ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ. ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದರೆ ಮನುಷ್ಯ ಪ್ರಯತ್ನದ ಜೊತೆಗೆ ದೇವರ ಅನುಗ್ರಹ ಕೊಡಬೇಕು. ಆ ಅನುಗ್ರಹ ಇವತ್ತು ಸಿಕ್ಕಿದೆ. ಹಾಗಾಗಿ ಬಹಳ ವಿಜೃಂಭಣೆಯಿಂದ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು LKG UKG ಉದ್ಘಾಟನೆಗೊಂಡಿದೆ. ಇದು ಇನ್ನು ಮುಂದಕ್ಕೆ ಯಶಸ್ವಿಯಾಗಿ ನಡೆಯಲಿ, ಖಾಸಗಿ ಶಾಲೆಯನ್ನು ಕೂಡ ಮೀರುವಂತಾಗಲಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿಕೊಂಡು ಇದಕ್ಕೆ ಶುಭವನ್ನು ಕೋರಿಕೊಂಡು ನನ್ನ ಈ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಭಕ್ತಕೋಡಿ ಸರ್ಕಾರಿ ಶಾಲೆ ಇಲ್ಲಿ LKG UKG ತರಗತಿಯಾಗಬೇಕೆಂಬುದು ಹಲವು ದಿನಗಳ ಒಂದು ಕನಸು. ಅದು ಇಂದು ನೆರವೇರ್ತಾ ಇದೆ. ಸಾಧಾರಣ 1.5 ತಿಂಗಳ ಹಿಂದೆ ಆನಂದ್ ಸರ್ ಪ್ರಭಾರ ಮುಖ್ಯ ಗುರುಗಳಾಗಿರುವಾಗ ಸಭೆಯೊಂದನ್ನು ಕರೆದು ಆ ಸಭೆಯಲ್ಲಿ LKG UKG ಶೈಕ್ಷಣಿಕ ಸಮಿತಿಯೊಂದನ್ನು ಮಾಡಿ
ಈ ತರಗತಿಗಳನ್ನು ಹೇಗೆ ಪ್ರಾರಂಭಿಸುವುದು ಎನ್ನುವ ಒಂದು ಚರ್ಚೆಯನ್ನಿಟ್ಟಾಗ ಪ್ರಥಮವಾಗಿ ಒಂದೊಂದು ಜವಾಬ್ದಾರಿಗಳನ್ನು ಹೀಗೆ ಹಂಚಬಹುದು ಎಂದು ಕೇಳಿಕೊಂಡಾಗ ಎಲ್ಲದಕ್ಕೂ ಸರಿ ಎನ್ನುತ್ತಾ ಸಾಧಾರಣ ಒಂದು 15 ದಿನ ಬಿಟ್ಟು ಅದರ ಒಂದು ಕರೆ ಬಂತು, ಹೀಗೆ ಒಂದು ಪೈಂಟಿಂಗ್ ಕೆಲಸ ಬಾಕಿ ಇದೆ, ಅದನ್ನು ಮಾಡ್ಬೋದಾ ಅಂತ ಯುವಕ ಮಂಡಲದಿಂದ. ಅದನ್ನು ನಮ್ಮ ಸಭೆಯಲ್ಲಿಟ್ಟಾಗ ಅದಕ್ಕೆ ಪೂರಕವಾಗಿ ಎಲ್ಲ ಸದಸ್ಯರುಗಳು ಒಪ್ಪಿಗೆಯನ್ನು ಸೂಚಿಸಿದರು. ಅದೇ ರೀತಿ ಪೈಂಟಿಂಗ್ ಅಂದರೆ ಕೇವಲ ಪೈಂಟಿಂಗ್ ಆಗಿರಲಿಲ್ಲ, ಅದು ತರಗತಿ ಮುಂಚೆ ಬಂದು ನೋಡಿದವರಿಗೆ ಗೊತ್ತಿರ್ಬೋದು ಯಾವ ರೀತಿ ಇತ್ತು ಅಂತ. ಸ್ವಚ್ಛತೆಯ ಮೂಲಕ ಪೈಂಟಿಂಗ್ ಆಗಿ ಮುಂದೆ ಅದಕ್ಕೆ ಯಾವ ರೀತಿ ಪೂರಕವಾಗಿ ಬೇಕು, ಆರ್ಟ್ನ ಕೆಲಸಗಳನ್ನು ಸುಂದರ ಒಳಗೆ ಆರ್ಟ್ನ ಕೆಲಸ ಈಗ ಪೂರ್ತಿಯಾಗಿದೆ ನೋಡಿರ್ಬೋದು. ಅದನ್ನು ಕೂಡ ಯುವಕ ಮಂಡಲದ ವತಿಯಿಂದ ಮಾಡಲಾಗಿದೆ. ಸುಮಾರು 65ರಿಂದ 67 ಸಾವಿರ ವೆಚ್ಚದಲ್ಲಿ ನಮ್ಮ ಯುವಕ ಮಂಡಲದಿಂದ ಈ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಮಹಿಳಾ ಮಂಡಲ ಆಗಿರ್ಬೋದು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಮುಂಡೂರು, ರೋಟರಿ ಕ್ಲಬ್, ಹಾಗೆಯೇ ನಮ್ಮ ಕಲ್ಲಮ್ಮ ಮಠ ಎಲ್ಲ ಸೇರಿಕೊಂಡು ಈ ಒಂದು ಇವತ್ತು UKG LKG ತರಗತಿಗಳು ಪ್ರಾರಂಭವಾಗಿದೆ. ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ LKG UKG ತರಗತಿಗಳು ಆರಂಭ ಆಗಿದೆ ಮತ್ತು ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ನಮಗೆ ತುಂಬಾ ಸಂತೋಷದ ವಿಷಯ. LKG UKG ತರಗತಿಯ ಮಕ್ಕಳಿಗೆ ಯಾವುದೇ ತೊಂದರೆಗಳು ಆಗದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ತರಗತಿಯ ಮುಂಭಾಗಕ್ಕೆ ಒಂದು ಗ್ರಿಲ್ಸ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಶಾಲೆಯ ಆಡಳಿತ ಮಂಡಳಿಯಿಂದ ನಮಗೆ ಮನವಿ ಬಂದಾಗ ಆ ಮನವಿಗೆ ನಮ್ಮ ಮಹಿಳಾ ಮಂಡಲವು ಕೂಡಲೇ ಸ್ಪಂದಿಸಿ ಆ ಗ್ರಿಲ್ಸ್ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಮಹಿಳಾ ಮಂಡಲದೊಳಗೆ ನಾವು ಚರ್ಚಿಸಿದ್ದು ಕೇವಲ ಒಂದು 10-12 ಸಾವಿರದಲ್ಲಿ ಈ ಕೆಲಸ ಆಗ್ಬೋದು ಅಂತ. ಆದರೆ ಕೆಲಸ ಮುಗಿದ ಬಳಿಕ ನಮಗೆ ಅಲ್ಲಿ ಆಗಿರುವಂತಹ ಖರ್ಚು ವೆಚ್ಚ 19,500 ಸಾವಿರ. ಆದರೆ ಇದು ಶ್ರೀ ಷಣ್ಮುಖ ಯುವಕ ಮಂಡಲಕ್ಕೆ ಕಂಪೇರ್ ಮಾಡಿದರೆ ನಮ್ಮದು ತುಂಬ ಒಂದು ಸಣ್ಣ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮಹಿಳಾ ಮಂಡಲದೊಳಗೆ ನಾವು ಇರೋದು 35 ಜನ ಸದಸ್ಯರು. ಹೆಚ್ಚಿನವರು ನಾವು ಮನೆಯಲ್ಲೇ ಕೆಲಸ ಮಾಡುವವರು, ಇನ್ನುಳಿದವರು ಕೆಲವರು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತಮ್ಮ ಜೀವನವನ್ನು ನಿರ್ವಹಿಸುವವರು. ಮತ್ತು ನಿವೃತ್ತ ಶಿಕ್ಷಕರು ರತ್ನವತಿ SD ಮೇಡಮ್ ಇವರು ನಮ್ಮ ಗೌರವ ಅಧ್ಯಕ್ಷರು, ಹಾಗೂ ವಿಜಯಲಕ್ಷ್ಮಿ ಮೇಡಮ್ ಇವರು ನಮಗೊಂದು ಶಕ್ತಿಯಾಗಿದ್ದಾರೆ. ಮಹಿಳಾ ಮಂಡಲದ ಹೆಚ್ಚಿನ ಸದಸ್ಯರ ಮನೆಯವರು ಶ್ರೀ ಷಣ್ಮುಖ ಯುವಕ ಮಂಡಲದ ಸದಸ್ಯರು ಕೂಡ ಆಗಿದ್ದಾರೆ. ಇವತ್ತು ಶ್ರೀ ಷಣ್ಮುಖ ಯುವಕ ಮಂಡಲದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗ್ತಾ ಉಂಟು ಮತ್ತು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಗಳನ್ನು ಅವರು ಕೊಡ್ತಾ ಇದ್ದಾರೆ ಅಂತಂದರೆ ಅದು ಅವರ ದುಡಿಮೆಯ ಒಂದು ಭಾಗವನ್ನು ಅವರು ಸಂಘಟನೆಗಿಂತ ಮೀಸಲಿಟ್ಟು ಕೊಡ್ತಿರೋದು. ಯಾವುದೇ ಒಂದು ಸಂಸ್ಥೆ ಅಭಿವೃದ್ಧಿ ಅಥವಾ ಅವನತಿ ಆಗಬೇಕು ಅಂತಿದ್ರೆ ಆ ಸಂಸ್ಥೆಯೊಳಗೆ ಕೆಲಸ ಮಾಡುವವರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಇವತ್ತು ಈ ಶಾಲೆ ಇಷ್ಟು ಅಭಿವೃದ್ಧಿ ಆಗಿದೆ ಅಂತಂದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಇಲ್ಲಿರುವ ಶಿಕ್ಷಕರು ಇದಕ್ಕೆ ಕಾರಣ. ಇವರ ಒಂದು ಪ್ರಯತ್ನದಿಂದ ಇವತ್ತು ಸಂಘ ಸಂಸ್ಥೆಗಳು ಮುಂದೆ ಬಂದು ಈ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನಿದ್ರೂ ಇದೊಂದು ಪ್ರಚಾರ ಅನ್ನೋದಕ್ಕಿಂತಲೂ ಒಂದು ಗ್ರಾಮದಲ್ಲಿ ಆಗ್ತಿರುವಂಥ ಉತ್ತಮ ಬೆಳವಣಿಗೆ ಇನ್ನೊಂದು ಗ್ರಾಮಕ್ಕೆ ಇದು ಮಾದರಿಯಾಗಬೇಕು. ಪ್ರತಿ ಗ್ರಾಮಗಳಲ್ಲಿ ಕೂಡ ಹೀಗೆ ಯುವಕರು ಸಂಘಟನೆಗಳು ಮುಂದೆ ಬಂದು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳ್ತಾ ಸರ್ಕಾರಿ ಶಾಲೆಯನ್ನು ಗ್ರಾಮೀಣ ಪ್ರದೇಶದ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಇವತ್ತು ಶುಭ ದಿನ. ಎಲ್ಲರೂ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು, ಜೀವನದಲ್ಲಿ ಏನೋ ಸಾಧಿಸಬೇಕು ಎಂಬುದೇ ತಂದೆ ತಾಯಿಗಳ ಮೊದಲ ಅಪೇಕ್ಷೆ. ನಾವು ಓದದಿದ್ದರೂ ನಮ್ಮ ಮಕ್ಕಳಾದರೂ ಬೆಳೆದು ಉತ್ತಮ ಜೀವನ ನಡೆಸಬೇಕೆಂಬ ಆಸೆಗೆ ಬೇರೆ ಬೇರೆ ಕಾರಣಗಳಿಂದ ತಡೆಗಳು ಬರ್ತವೆ. ಮುಖ್ಯವಾಗಿ ಹಣಕಾಸು. ಈಗಿನ ಕಾಲದಲ್ಲಿ ಒಂದು ಇಂಗ್ಲೀಷ್ ಎಂಬುದು ಒಳ್ಳೆಯದೋ ಕೆಟ್ಟದೋ ಬೇಕಾಗಿದೆ. ಅದಕ್ಕಾಗಿ ಸರ್ಕಾರನು ನಮ್ಮ ರಾಜ್ಯದ 15 ಜಿಲ್ಲೆಗಳಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. 1ರಿಂದ 5ನೇ ತರಗತಿ ಎಲ್ಲ ಶಾಲೆಗಳು, ದಕ್ಷಿಣ ಕನ್ನಡದ ಎಲ್ಲ ಸರ್ಕಾರಿ ಶಾಲೆಗಳು ದ್ವಿಭಾಷಾ ಮಾಧ್ಯಮ, ಇಂಗ್ಲೀಷೇ ಮೇಯ್ನ್, ಜೊತೆಯಲ್ಲಿ ಕನ್ನಡ ಜೊತೆಯಲ್ಲಿ ಪ್ರಾರಂಭಿಸಲಿಕ್ಕೆ ಈ ವರ್ಷದಿಂದ ಸರ್ಕಾರ ಅಡಿ ಇಟ್ಟಿದೆ. ನಮ್ಮ ಈ ಶಾಲೆಯಲ್ಲೂ ಆ ಒಂದು ಕೆಲಸ ಏನಾಗಿದೆ, ಪ್ರಾರಂಭವಾಗಿದೆ. ಮಕ್ಕಳಿಗೆ, ಶಿಕ್ಷಕರಿಗೆ ಸಣ್ಣ ಮಟ್ಟಿನ ತರಬೇತಿ ಆಗಿದೆ. ಶಿಕ್ಷಕರು ಈ ವರ್ಷ ಸ್ವಲ್ಪ ಕಷ್ಟಪಡ್ತಾರೆ ಗೊತ್ತಿದೆ, ಆದರೆ ನಿಮ್ಮ ಮಕ್ಕಳಿಗೆ ಖಂಡಿತ ಇದರಿಂದ ಪ್ರಯೋಜನ ಆಗ್ತದೆ. ಭಾಳಷ್ಟು ಇಲ್ಲಿಯ ವಿದ್ಯಾರ್ಥಿ ಸಂಘಗಳು ಮತ್ತು ಬೇರೆ ಬೇರೆ ಸಂಘಟನೆಗಳ ಜೊತೆಗೂಡಿಕೊಂಡು ಕೇಳ್ಪಟ್ಟಿದ್ದೇನೆ. ಷಣ್ಮುಖ ದೇವ ಬೇರೆ ಬೇರೆ ಸಂಘಗಳು ಭಾಳಷ್ಟು ಇಲ್ಲಿ ಸಂಘಟನೆಗಳು ಶಾಲೆಗಳಿಗೆ
ಭಾಳಷ್ಟು ಕೊಡುಗೆಗಳನ್ನು ಕೊಡುತ್ತಾ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾ ಇದ್ದೀರಿ. ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಕಳೆದ ಹಲವಾರು ವರ್ಷಗಳ ಹಿಂದೆ ಒಂದು ಕೊಠಡಿಗಾಗಿ ಏನು ಶ್ರಮ ಪಟ್ಟಿದ್ದೇವೆ. ನಾನು ಅವತ್ತು ಕೇಳ್ಪಟ್ಟಿದ್ದೆ, ನಾನು ಸಹ ಸಂಘದಲ್ಲಿದ್ದೆ ಕಾಣುತ್ತದೆ. ಒಂದು ಕೊಠಡಿಗೆ ಬೇಕಾಗಿ ಶ್ರಮಪಟ್ಟು ಈಗ ಆ ನಂತರದಿಂದ ಶಾಲೆ ಮತ್ತೆ ಅಭಿವೃದ್ಧಿ ಆಗ್ತಾ ಹೋಯಿತು. ಹಾಗಾಗಿ ಇವತ್ತು LKG UKGಯನ್ನು ಕೂಡ ಇವತ್ತು ಇಲ್ಲಿ ತೆರೀತಾ ಇದ್ದೀರಿ. ಈ ಗ್ರಾಮದ ಹಾಗೂ ಎಲ್ಲ ವಿದ್ಯಾಭಿಮಾನಿಗಳು ಈ ಶಾಲೆಗೆ ಆ ಮಕ್ಕಳನ್ನು LKG UKGಗೆ ಸೇರಿಸೋದ್ರ ಮುಖಾಂತರ ಇನ್ನಷ್ಟು ಅಭಿವೃದ್ಧಿ ಆಗೋದ್ರ ಮುಖಾಂತರ ಇಲಾಖೆಯ ಕೆಲವೊಂದು ಸೌಲಭ್ಯಗಳನ್ನು ಸರ್ ಹೇಳಿದರು, ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಮಿನಿಮಮ್ ಇಷ್ಟು ಬೇಕಂತೇಳಿ ಇರ್ತದೆ. ಸೊ ಅದನ್ನು ಪಡೆಯುವಲ್ಲಿ ನೀವೆಲ್ಲರೂ ಕೂಡ ಸಹಕಾರ ಕೊಡಿ. ಶಿಕ್ಷಕರ ಜೊತೆಯಲ್ಲಿ ಹಾಗೂ ಈ STMCಯ ಜೊತೆಯಲ್ಲಿ ಎಲ್ಲ ಊರಿನವರು ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ಮುನ್ನಡೆಯಲಿ ಅಂತ ಹೇಳ್ತಾ ಈ LKG UKGಗೆ ಶುಭ ಹಾರೈಸ್ತಾ ನನ್ನ ಮಾತನ್ನು ಹೇಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಷಣ್ಮುಖ ಯುವಕ ಮಂಡಳ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅಂದರೆ ಅವರು ಈ ಶಾಲೆಗೆ ಬೇಕಾಗಿ ಹಿಂದಿನಿಂದಲೇ ಈ ಶಾಲೆ ಇವರು ಈ ಯುವಕ ಮಂಡಳ ಸ್ಟಾರ್ಟ್ ಮಾಡಿದ ಅಂದಿನಿಂದಲೇ ಈ ಶಾಲೆಗೆ ಬೇಕಾಗಿ ಅವರು ಬಹಳಷ್ಟು ಸಹಕಾರಗಳನ್ನು ನೀಡುತ್ತಾ ಬಂದಿದ್ದಾರೆ. ಅಂದರೆ ನಾನು ಈ ವಾಟ್ಸಪ್ ಬಂದಂದಿನಿಂದ ನನಗೆ ಇಬ್ಬರ ನಂಬರ್ ನನ್ನಲ್ಲಿ ಸೇವ್ ಇದೆ. ಒಂದು ಕಮಲೇಶ್ ಸರ್ ಮತ್ತು ಶರೀಫ್ರವ್ರದ್ದು. ಯಾವಾಗಲೂ ಅವರ ಸ್ಟೇಟಸ್ನಲ್ಲಿ ಈ ಷಣ್ಮುಖ ಯುವಕ ಮಂಡಳದ ಅವರು ಮಾಡಿದ ಉತ್ತಮ ಕಾರ್ಯಗಳ ಬಗ್ಗೆ ಯಾವಾಗಲೂ ಸ್ಟೇಟಸ್ ಬರ್ತಾ ಇತ್ತು. ನಾನು ಅದನ್ನು ನೋಡ್ತಾ ಇದ್ದೆ ಯಾವಾಗಲೂ. ಮತ್ತು ಈ ಶಾಲೆಗೆ ನಾನು ಬಂದದ್ದು ಈಗಾದರೂ ಈ ಷಣ್ಮುಖ ಯುವಕ ಮಂಡಳದ ವಿಷಯದಲ್ಲಿ ನಾನು ಹಿಂದಿನಿಂದಲೂ ನಾನು ನೋಡ್ತಾ ಬರ್ತಾ ಇದ್ದೆ. ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಗೆ ಬೇಕಾಗಿ ಒಳ್ಳೆಯ ಎಲ್ಲ ವಿಚಾರಗಳಲ್ಲೂ ಅವರು ಸ್ಪಂದಿಸುತ್ತಾ ಬರ್ತಾ ಇದ್ದಾರೆ. ಅದೇ ಪ್ರಕಾರ ನಾನು ಗೌರಿ ಯುವತಿ ಮಂಡಳ, ಗೌರಿ ಮಹಿಳಾ ಮಂಡಳ, ಅಂದರೆ ಅವರ ಬಗ್ಗೆ ನನಗೆ ಅಷ್ಟು ಪರಿಚಯ ಇಲ್ಲ. ಆದರೂ ಸಹ ಅವರು ಈ ಕಾರ್ಯಕ್ರಮಕ್ಕೆ ಈ ಶಾಲೆಗೆ ಬೇಕಾಗಿ ಬಹಳಷ್ಟು ಸಹಕಾರಗಳನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ರೋಟರಿ ಕ್ಲಬ್ ಅಂದರೆ ಅದು ನಾನು ಮುಂದಿನಿಂದಲೂ ನಾನು ಪೇಪರ್ನಲ್ಲಿ ಓದ್ತಾ ಬರ್ತಾ ಇದ್ದೇನೆ ಅವರ ವಿಷಯಗಳನ್ನು. ಅವರು ಸಹ ಬಹಳಷ್ಟು ಉತ್ತಮ ಕಾರ್ಯಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಈ ಶಾಲೆಗೆ ಬೇಕಾಗಿ ನಮಗೆ ಉತ್ತಮ ಒಂದು ನೀರಿನ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ, ಸುಮಾರು 40 ಚಿಲ್ಲರೆ ವೆಚ್ಚದಲ್ಲಿ. ಅದು ಸಹ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವೀಗ ನಮ್ಮ ಶಾಲೆಗೆ ಈ ಮಕ್ಕಳನ್ನು ಕಲಿಸಿದೆ ಯಾಕೆಂದರೆ ಇಂಗ್ಲೀಷ್ ಜಗತ್ತಿನ ಭಾಷೆ. ಅಂದರೆ ಕನ್ನಡ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ, ಮತ್ತೆ ಹೊರಗೆ ಹೋದರೆ ಎಲ್ಲಿಯಾದರೂ ಒಬ್ಬೊಬ್ಬರು ಸಿಗ್ಬೋದಷ್ಟೇ. ಜಗತ್ತಿನ ಭಾಷೆಯಾದ ಇಂಗ್ಲೀಷನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದ್ದು. ಅಂದರೆ ಸ್ವಲ್ಪವಾದರೂ ಇಂಗ್ಲೀಷ್ನಲ್ಲಿ LKG UKG ಆಗುವಾಗ ಸ್ವಲ್ಪವಾದರೂ ಇಂಗ್ಲೀಷ್ನಲ್ಲಿ ಮಾತಾಡುವಂತೆ ನಮ್ಮ ಮಕ್ಕಳು ಆಗಬೇಕು. ಅದಕ್ಕೆ ಬೇಕಾಗಿ ನಮ್ಮ ಶಿಕ್ಷಕರು ಬಹಳ ಕಾಳಜಿ ವಹಿಸಬೇಕೆಂದು ಕೇಳುತ್ತಾ ನನ್ನ ಈ 2 ಮಾತನ್ನು ಕೊನೆಗೊಳಿಸಿದ್ದೇನೆ. ಧನ್ಯವಾದಗಳು. ಕ್ಷೀಯಂತೆ ಸರ್ವದಾನಾನಿ ಯಜ್ಞಹೋಮ ಫಲಪ್ರದ ನಾಕ್ಷೀಯಂತೆ ಫಲಪ್ರದ ಭಯಂ ಸರ್ವದೇವಾನ ಅಂತ ಹೇಳಿದರೆ, ನಾವು ಕ್ಷೀಯಂತೆ ಸರ್ವದಾನಾನಿ ಹೋಮ ಫಲಪ್ರದ ಕ್ರಿಯಾ ಅಂತೇಳಿ ಹೇಳಿದ್ರೆ, ಯಾವಾಗಲೂ ಯಜ್ಞ ಹೋಮ ಹವನ ಯಾವುದು ಮಾಡುವಂಥ ಸರ್ವದಾನಾನಿ ಯಾವ ದಾನ ಮಾಡಿಕೊಡಿದ್ರೂ ಅದೆಲ್ಲ ಕರಗಿ ಹೋಗ್ತದೆ. ನಾಕ್ಷೀಯಂತೆ ಮುಗಿಯುವುದಿಲ್ಲ. ಯಾವುದು ಸರ್ವದಾನಾನಿ ಫಲಪ್ರದ, ಯಾರಿಗೆ ಸತ್ಪಾತ್ರರಿಗೆ ದಾನ ಮಾಡಿದ್ದು ಅದು ನಾಕ್ಷೀಯಂತೆ, ಅದು ಮುಗಿಯುವುದಿಲ್ಲ. ಅದು ನಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುತ್ತದೆ. ಅದೇ ರೀತಿ ಭಯದಲ್ಲಿ ಇರುವವರಿಗೆ ಧೈರ್ಯವನ್ನು ಕೊಟ್ಟರೆ ಇದರಲ್ಲಿ ಅದು ಶ್ರೇಷ್ಠತನವನ್ನು ಪಡೆಯುತ್ತದೆ ಎಂಬಂಥ ಶ್ಲೋಕ ಇದೆ. ಪ್ರತಿಯೊಬ್ಬರೂ ಕೂಡ ನಮ್ಮ ಈ ಶಾಲೆಗೆ ಷಣ್ಮುಖ ಯುವಕ ಮಂಡಲ ಸುಮಾರು 67,000 ಮೌಲ್ಯದಂಥ ಸಂಪತ್ತನ್ನು ಕೊಟ್ಟಿದ್ದಾರೆ ಈ ಶಾಲೆಗೆ. ಅದೇ ರೀತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ 79,000 ಮೌಲ್ಯವನ್ನು ಕೊಟ್ಟು ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಾನು ಈಗ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಇಲಾಖಾಧಿಕಾರಿಗಳಲ್ಲಿ ಇದ್ದಾರೆ. ಅದೇ ರೀತಿ ಗೌರಿ ಮಹಿಳಾ ಮಂಡಲ ಸುಮಾರು 25,000 ಮೌಲ್ಯದ ರೈಲಿಂಗ್ಸ್ ಅದನ್ನು ಕೊಟ್ಟಿದ್ದಾರೆ. ಅದೇ ರೀತಿ ರೋಟರಿ ಕ್ಲಬ್ 40,000ಗಿಂತಲೂ ಮೇಲ್ಪಟ್ಟಂಥ ಉತ್ತಮವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಅದಲ್ಲದೆ ಪೋಷಕರು ಈ ಥರ ಎಲ್ಲರೂ ಕೂಡ ಎಲ್ಲ ಸಹಕಾರ ನೀಡಿ ಅತ್ಯುತ್ತಮವಾದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಕೊಟ್ಟಂಥ 79,000. ಅದಲ್ಲದೆ ಎಲ್ಲ ಪೋಷಕರು ಊರಿನ ವಿದ್ಯಾಭಿಮಾನಿಗಳು ಸಹಕಾರದಿಂದ ಅತ್ಯುತ್ತಮವಾದಂಥ LKG UKG ನಮಗೆ ನಿರ್ಮಾಣಗೊಂಡಿದೆ. ಸುದ್ದಿ ಚಾನಲ್
ಕ್ಷಣ ಕ್ಷಣದ ಸುದ್ದಿಗಾಗಿ